H1N1 ಬಾಧಿಸಿದ ಒಂದೇ ಕುಟುಂಬದ 3 ಮಂದಿಯನ್ನ ಮಂಗಳೂರಿನ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ಮಂಜೇಶ್ವರ ಮಚ್ಚಂಪಾಡಿ ಕೋಡಿ ನಿವಾಸಿಯಾಗಿರುವ ಮನೆಯೊಂದರ ಗೃಹಿಣಿ, ಪತಿ ಹಾಗೂ ಗೃಹಿಣಿಯ ಸಹೋದರಿ ಈ 3 ಮಂದಿ ಮಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಕಳೆದ 1 ವಾರದ ಹಿಂದೆ ಜ್ವರ ಬಾಧಿಸಿತ್ತು. ಮೊದಲು ಮನೆ ಗೃಹಿಣಿಗೆ ಜ್ವರ ಬಾಧಿಸಿದ್ದು, ಬಳಿಕ ಮತ್ತಿಬ್ಬರಿಗೆ ಜ್ವರ ಹರಡಿದೆ. 3ರನ್ನ ಮಂಗಳೂರಿನ ವೆಲ್ನಾಕ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಇನ್ನು ವೈದ್ಯರು ಚಿಕಿತ್ಸೆ ಆರಂಭಿಸಿದ ಬಳಿಕ H1N1 ಜ್ವರವೆಂಬುದಾಗಿ ಖಚಿತಪಡಿಸಲಾಯಿತು. ಇದರ ಮುಂದುವರಿದ ಭಾಗವಾಗಿ ಮನೆಯಲ್ಲಿ ಬಾಕಿ ಉಳಿದವರಿಗೆ ಪ್ರತಿರೋಧಕ ಔಷಧಿಯನ್ನ ಸೇವಿಸಲು ಆಸ್ಪತ್ರೆಯ ವೈದ್ಯರು ನಿರ್ದೇಶನ ನೀಡಿದ್ದಾರೆ. ಮೊದಲು ಕುಂಬಳಿಯಲ್ಲಿ ವಾಸವಾಗಿದ್ದ ಕುಟುಂಬವೊಂದು ಇತ್ತೀಚೆಗೆ ಮಚ್ಚಂಪಾಡಿ ಕೋಡಿ ಪ್ರದೇಶಕ್ಕೆ ವಾಸಸ್ಥಳವನ್ನ ಸ್ಥಳಾಂತರಗೊಳಿಸಿತ್ತು. ಈ ಪ್ರದೇಶದಲ್ಲಿ ಜ್ವರ ಹರಡುತ್ತಿರುವುದರಿಂದ ಸ್ಥಳೀಯರು ಆತಂಕಗೊಳಗಾಗಿದ್ದಾರೆ. ಸಾಂಕ್ರಾಮಿಕ ರೋಗಗಳು ಹರಡುವುದನ್ನು ತಡೆಯಲು ಆರೋಗ್ಯ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಅಪಾಯಕಾರಿಯಾದಂಥ H1N1 ರೋಗ ನಮ್ಮ ಮಂಜೇಶ್ವರದ ಮಚ್ಚಂಪಾಡಿ ಪ್ರದೇಶದಲ್ಲಿ ಕಾಣಿಸಿಕೊಂಡಿದೆ. ಈ ಬಗ್ಗೆ ಈಗಾಗಲೇ ನಾವು ಇಲ್ಲಿಗೆ ಭೇಟಿ ಕೊಟ್ಟಾಗ ಇಲ್ಲಿ ತಿಳಿದು ಬಂದ ಮಾಹಿತಿ ಪ್ರಕಾರ 3 ಮಂದಿಗೆ ಈ ಥರ ರೋಗ ಲಕ್ಷಣಗಳು ಪತ್ತೆಯಾಗಿದೆ. ಇವರು ಚಿಕಿತ್ಸೆಯನ್ನು ಮಂಗಳೂರಿನಲ್ಲಿ ಪಡೆದ ಕಾರಣ ನಮ್ಮ ಕೇರಳದ ವೈದ್ಯಾಧಿಕಾರಿಗೆ ಇದರ ಮಾಹಿತಿ ಲಭ್ಯಗೊಂಡಿರಲಿಲ್ಲ. ಈಗಾಗಲೇ ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ಈ ಬಗ್ಗೆ ನಾವು ಮಾಹಿತಿಯನ್ನು ಕೂಡಲೇ ಕೊಟ್ಟಿದ್ದೇವೆ. ಅದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಅವರು ಕೂಡ ಹೇಳಿದ್ದಾರೆ. ಇದರ ಆಸುಪಾಸಿನಲ್ಲಿ ಈ ರೋಗ ಹರಡದಂತೆ ಬೇಕಾದ ಮುಂಜಾಗೃತಾ ಕ್ರಮವನ್ನು ಕೈಗೊಳ್ಳಬೇಕಾಗಿ ನಾವು ಜಿಲ್ಲಾ ಮೆಡಿಕಲ್ ಆಫೀಸರ್ ಹತ್ರ ಮನವಿ ಮಾಡಿದ್ದೇವೆ. ಆ ಮನವಿ ಆಧಾರದಲ್ಲಿ ಅವರು ತಕ್ಷಣ ಕ್ರಮ ಕೈಗೊಂಡು ಅದರ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಅಧಿಕಾರಿಯವರಿಗೆ ಕೂಡ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಈಗಾಗಲೇ ಈ ಮನೆಯಲ್ಲಿ 3 ಮಂದಿಗೆ ಈ ರೋಗ ಲಕ್ಷಣ ಪತ್ತೆಯಾದ ಬಳಿಕ ಇದೀಗ ಅವರು ಮಂಗಳೂರಿನಲ್ಲಿ ಚಿಕಿತ್ಸೆ ಪಡೆದುಕೊಂಡು ಗುಣಮುಖರಾದಂತಹ ಮಾಹಿತಿಗಳು ಲಭ್ಯಗೊಂಡ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಇದು ಯಾವುದೇ ರೀತಿಯ ಮುಂಜಾಗೃತಾ ಕ್ರಮವಾಗಿ ಈ ರೋಗ ಹರಡದಂತೆ ಮುಂಜಾಗೃತಾ ಕ್ರಮವಾಗಿ ಸರ್ಕಾರ ಭಾಗದಿಂದ ಯಾವುದೆಲ್ಲ ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯವಾಗುತ್ತೋ ಅದರ ಬಗ್ಗೆ ನಾವು ಸರ್ಕಾರವನ್ನು ಒತ್ತಡವನ್ನು ಹೇರುತ್ತೇವೆ. ರಹಮಾನುದ್ಯಾವರ V4 News 24/7 ಮಂಜೇಶ್ವರ.